ಇದುವರೆಗೆ 150ಕ್ಕೂ ಅಧಿಕ ಲಿವರ್ ಟ್ರಾನ್ಸ್‌ಪ್ಲಾಂಟ್ ಶಸ್ತ್ರಚಿಕಿತ್ಸೆಯನ್ನು ಪೂರೈಸಿದ ಉತ್ತರ ಕೇರಳದ ಏಕೈಕ ಆಸ್ಪತ್ರೆ ಆಸ್ಟರ್ ಮಿಮ್ಸ್. ಕೋವಿಡ್ ಸಂದರ್ಭದಲ್ಲಿ ನಡೆಸಿದ ಲಿವರ್ ಟ್ರಾನ್ಸ್‌ಪ್ಲಾಂಟ್ ಶಸ್ತ್ರಚಿಕಿತ್ಸೆಗಳಲ್ಲಿ 6 ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ ಮಕ್ಕಳಿಗೆ ಉಚಿತವಾಗಿ ನಡೆಸಲಾದ ಶಸ್ತ್ರಚಿಕಿತ್ಸೆ. ಇದಕ್ಕಾಗಿ ಸುಮಾರು 1.25 ಕೋಟಿ ರೂಗಳನ್ನು ವ್ಯಯಿಸಲಾಗಿದ್ದು, ಇದುವರೆಗೆ 1000ಕ್ಕೂ ಅಧಿಕ ಕಿಡ್ನಿ ಟ್ರಾನ್ಸ್‌ಪ್ಲಾಂಟ್ ಶಸ್ತ್ರಚಿಕಿತ್ಸೆಯನ್ನು ಆಸ್ಪತ್ರೆಯಿಂದ ನಡೆಸಲಾಗಿದೆ. ಭಾರತದ ಅತ್ಯುತ್ತಮ ಪಾರ್ಶ್ವವಾಯು ಕೇಂದ್ರಗಳಲ್ಲಿ ಮಿಮ್ಸ್ ಕೂಡ ಒಂದಾಗಿದ್ದು, ಇದು ವಿಶ್ವ ಪಾರ್ಶ್ವವಾಯು ಸಂಸ್ಥೆಯ ಮಾನ್ಯತೆ ಹೊಂದಿದೆ ಎಂದು ತಿಳಿಸಿದ್ದಾರೆ. We plan to conduct a press meet in Bangalore is to introduce the services that we have in Aster MIMS cluster. Aster MIMS cluster means we have 3 hospitals in North Kerala, one in Kannur, and our quarterly care hospital in Calicut, then a tertiary care hospital in Kottakkal. So we have 2 tertiary care and 1 quarterly care hospital in North Kerala. Overall about Aster is Aster is a company where we have around 26 hospitals, 150 clinics and pharmacies all over the globe. And Padma Shri Dr. Asad Nopen is our chairman. And why we plan to conduct a press meet is to introduce the services that we have, because Aster MIMS Kozhikode has started a new scheme on its 20th year that we are giving free surgeries. Totally 150 ಕೇಸ್ ಲಿವರ್ ಟ್ರಾನ್ಸ್‌ಪ್ಲಾಂಟ್ ಕೇಸ್ ಅನ್ನು ಆಸ್ಟರ್ ಮಿಮ್ಸ್ ಕ್ಯಾಲಿಕಟ್ಟಲ್ಲಿ ಯಶಸ್ವಿಯಾಗಿ ಮಾಡಲಾಗಿತ್ತು. ಅದಲ್ಲದೆ 1000ಕ್ಕೂ ಹೆಚ್ಚು ರಿನಲ್ ಟ್ರಾನ್ಸ್‌ಪ್ಲಾಂಟ್ ಕೇಸ್ ಅನ್ನು ಈಗಾಗಲೇ ಆಸ್ಟರ್ ಮಿಮ್ಸ್ ಕ್ಯಾಲಿಕಟ್ಟಲ್ಲಿ ನಾವು ನಡೆಸುತ್ತೇವೆ. ಇದಲ್ಲದೆ ಪಾರ್ಕಿನ್ಸನ್ಸ್ ಡಿಸೀಸ್ ಅದಕ್ಕಾಗಿ ಅತ್ಯಂತ ಪರಿಣಾಮಕಾರಿಯಾದ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಅಂತಹ ಚಿಕಿತ್ಸೆಯನ್ನು ನಾರ್ತ್ ಮಲಬಾರ್ ರೀಜನಲ್ಲಿ ಆಸ್ಟರ್ ಮಿಮ್ಸ್ ಕ್ಯಾಲಿಕಟ್ನಲ್ಲಿ ಸೇವೆ ನೀಡಲಾಗಿದೆ. ಇದಲ್ಲದೆ ಸೂಪರ್ ಸ್ಪೆಷಾಲಿಟಿ ಡಿಪಾರ್ಟ್ಮೆಂಟ್ಗಳಾದ ಸೆಂಟರ್ ಆಫ್ ಎಕ್ಸಲೆನ್ಸ್ ಕಾರ್ಡಿಯಾಕ್ ಸೈನ್ಸಸ್, ಸೆಂಟರ್ ಆಫ್ ಎಕ್ಸಲೆನ್ಸ್ ನ್ಯೂರೋ ಸೈನ್ಸಸ್, ಹೇಳಿದಾಗೆ ಸೆಂಟರ್ ಆಫ್ ಎಕ್ಸಲೆನ್ಸ್ ಆಂಕೋ ಸೈನ್ಸಸ್, ಆಂಕಾಲಜಿ ಡಿಪಾರ್ಟ್ಮೆಂಟ್, ಮೆಡಿಕಲ್ ಆಂಕಾಲಜಿ, ಹೆಡ್ ಆ್ಯಂಡ್ ನೆಕ್ ಆಂಕಾಲಜಿ, ಸರ್ಜಿಕಲ್ ಆಂಕಾಲಜಿ ಹಾಗೂ ರೇಡಿಯೇಷನ್ ಆಂಕಾಲಜಿ ಫೆಸಿಲಿಟಿಗಳು ಕೂಡ ಲಭ್ಯವಿದೆ. ಅದಲ್ಲದೆ Center of Excellence Pediatric Sciences,